ಉಡುಪಿ ನಗರದ ಬ್ರಹ್ಮಗಿರಿ ಸಮೀಪದ ನಾಯರ್ ಕೆರೆ ಪೋಷಣೆ ಇಲ್ಲದೆ ಕೊಳೆತು ನಾರುತ್ತಿದೆ. ರೋಗ ಹರಡುವ ಕೇಂದ್ರವಾಗಿ ಮಾರ್ಪಟ್ಟಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೆರೆ ಕಟ್ಟಿ ಮೆಟ್ಟಿಲು ನಿರ್ಮಾಣ ಮಾಡಲಾಗಿದೆ. ಕೆರೆಯ ಸುತ್ತಲೂ ಇಂಟರ್ಲಾಕ್ ಹಾಕಿ ವಾಕಿಂಗ್ ವ್ಯವಸ್ಥೆ ಮಾಡಲಾಗಿದ್ದು, ನಾಯರ್ ಕೆರೆ ಪಕ್ಕದಲ್ಲೇ ಪುಟ್ಟದೊಂದು ಪಾರ್ಕ್ ಕೂಡ ಇದೆ. ನೂರಾರು ಜನರು ಬೆಳಗ್ಗೆಯಿಂದ ಸಂಜೆಯವರೆಗೆ ಇಲ್ಲಿ ವಿಹಾರಕ್ಕೆ ಬರುತ್ತಾರೆ. ಶಟಲ್, ಬ್ಯಾಡ್ಮಿಂಟನ್ ಕೋರ್ಟ್ ಮಾಡಿ ಆಟ ಆಡುತ್ತಾರೆ. ಸುತ್ತಮುತ್ತ ಜನವಸತಿ ಪ್ರದೇಶವೂ ಇದೆ. ನಗರದ ನಡುವೆ ಇರುವ ಏಕೈಕ ಸಾರ್ವಜನಿಕ ಕೆರೆಯನ್ನ ಸ್ವಚ್ಛ ಮಾಡಬೇಕು. ಸುತ್ತ ಕಲ್ಲು ಬಿಂಚು ಬೆಳಕಿನ ವ್ಯವಸ್ಥೆ ಮಾಡಬೇಕು. ಹಿರಿಯರ ನಾಗರಿಕರ ಮಕ್ಕಳ ವಿಹಾರಕ್ಕೆ ಅನುಕೂಲ ಮಾಡಿಕೊಡಬೇಕು. ನಗರಸಭೆ ಸ್ಥಳೀಯ ಜನಪ್ರತಿನಿಧಿಗಳು ಈ ಬಗ್ಗೆ ಮುತುವರ್ಜಿ ವಹಿಸಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ಇದೊಂದು ನಾಯರ್ ಕೆರೆ ಸಿಟಿ ಮಧ್ಯೆನೇ ಇದೆ. ಎಷ್ಟು ಮೊನ್ನೆ ಫಸ್ಟ್ ನೋಡುವಾಗ ತುಂಬ ಒಳ್ಳೆಯ ರೀತಿ ಇಲ್ಲೆಲ್ಲ ವಾಕಿಂಗ್ ಎಲ್ಲ ಬರ್ತಾ ಇದೆ, ನೋಡಲಿಕ್ಕೆ ತುಂಬ ಖುಷಿ ಆಗ್ತಿತ್ತು. ಬಟ್ ಇವಾಗ ನೋಡುವಾಗ ಅದನ್ನು ನೋಡುವಾಗಲೂ ಒಂದು ಬೇಸರ ಆಗ್ತದೆ. ಅಂದರೆ ಒಂದು ರಸ್ತೆ ಬದಿಯಲ್ಲಿ ಒಂದು ಚರಂಡಿಯಲ್ಲಿ ಈ ಬಾತ್ರೂಮ್ ನೀರೆಲ್ಲ ನಿಲ್ತದೆ, ಕೊಳಚೆ ನೀರು ನಿಂತಾಗಿದೆ. ಅಂದರೆ ಅದರ ಮೇಲೆ ಪಾಚಿ ಕಸ ಕೂಡ ಬಂದು ಬಿಸಾಡ್ತಾರೆ. ನಿಜವಾಗ್ಲೂ ತುಂಬ ಬೇಸರ ಆಗ್ತದೆ. ಮುಂದಿನ ದಿನ ನೋಡುವಾಗ ನಿಜವಾಗ್ಲೂ ಉಡುಪಿ ಸಿಟಿ ಎಲ್ಲ ಕಸ ಕೂಡ ಅಲ್ಲಿ ಬಂದು ಬಿಸಾಡಲಿಕ್ಕೆ ಹೋಗಿ ಜನರು. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಇದನ್ನು ಕ್ಲೀನಾಗಿ ಮಾಡಿದರೆ ನಿಜವಾಗ್ಲೂ ಇದಕ್ಕೆ ಸಾಯಂಕಾಲ ಬಂದು ಕೂತ್ಕೊಳ್ಳೋರು, ಅಂದರೆ ವಾಕಿಂಗ್ ಹೋಗುವವರೆಲ್ಲ ಬಂದು ಕೂತ್ಕೊ ಅಷ್ಟು ಒಳ್ಳೆಯ ಜಾಗ ಆ ಥರ ಮಾಡಿದರೆ ಜನರು ನಿಜವಾಗ್ಲೂ ಬಂದದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾರೆ ಈ ಜಾಗ.